ತುಳು ಚಲನಚಿತ್ರದ ಅಭಿಮಾನಿಗಳು ನೋಡ್ತಾ ಇದ್ದಂತೆ ತುಳು ಚಲನಚಿತ್ರರಂಗವು ಬೆಳೆದು ಇದೀಗ 100 ಚಿತ್ರಗಳನ್ನು ಕಂಡಿದೆ. ಈ ಒಂದು ಸಂಭ್ರಮವನ್ನ ವಿಭಿನ್ನವಾಗಿ ಆಚರಿಸಲು ವಿಭಿನ್ನವಾಗಿ ವೇದಿಕೆ ಸಿದ್ಧವಾಗಿದೆ. ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಒಕ್ಕೂಟದ ವತಿಯಿಂದ ಮಂಗಳೂರಿನಲ್ಲಿ ತುಳು ಚಿತ್ರ ಶತೋತ್ಸವ ಕಾರ್ಯಕ್ರಮ ಜರುಗಲಿದೆ. 1971ರಲ್ಲಿ ಬಿಡುಗಡೆಗೊಂಡ ಎನ್ನತಂಗಡಿ ಚಿತ್ರದಿಂದ ಹಿಡಿದು 2018ರಲ್ಲಿ ತೆರೆಕಂಡ ಕರ್ಣೆ ಚಲನಚಿತ್ರದವರೆಗೂ ತುಳು ಚಿತ್ರರಂಗವು 100 ಸಿನಿಮಾಗಳನ್ನು ಕಂಡಿದೆ. ಈ ಒಂದು ಸಂಭ್ರಮವನ್ನು ಅತ್ಯಂತ ವಿಭಿನ್ನವಾಗಿ ಆಚರಿಸಲು ವೇದಿಕೆ ಸಿದ್ಧವಾಗಿದೆ. ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಒಕ್ಕೂಟದ ವತಿಯಿಂದ ತುಳು ಚಲನಚಿತ್ರ ಶತೋತ್ಸವ ಕಾರ್ಯಕ್ರಮ ಮಂಗಳೂರಿನಲ್ಲಿ ನಡೆಯಲಿದೆ. ಜನವರಿ 27ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆಯಲಿದೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತುಳು ಚಲನಚಿತ್ರ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಒಕ್ಕೂಟದ ಗೌರವಾಧ್ಯಕ್ಷ ಕಿಶೋರ್ ಡಿ ಶೆಟ್ಟಿ ಅವರು ತುಳು ಚಿತ್ರ ಶತೋತ್ಸವ ಕಾರ್ಯಕ್ರಮವನ್ನು ಕರಾವಳಿ ಕಾಲೇಜು ಸಮೂಹದ ಸ್ಥಾಪಕಾಧ್ಯಕ್ಷರಾದ ಎಸ್ ಗಣೇಶ್ ರಾವ್ ಅವರು ಧ್ವಜಾರೋಹಣ ಮಾಡುವ ಮೂಲಕ ಚಾಲನೆ ನೀಡಲಿದ್ದಾರೆ. ತುಳು ಚಿತ್ರ ಸಂವಾದ, ತುಳು ಚಿತ್ರ ಕ್ವಿಜ್, ತುಳು ಚಿತ್ರದ ಜನಪ್ರಿಯ ಹಾಡುಗಳ ಸಂಗೀತ ರಸಮಂಜರಿ ಇತ್ಯಾದಿ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಕಾಂಡದ ಕಾರ್ಯಕ್ರಮನು ಕರಾವಳಿ ಕಾಲೇಜಿದ ಅಧ್ಯಕ್ಷರಾಯನ ಗಣೇಶ್ ರಾವ್ ಮೇರ್ನ ದಿವ್ಯ ಹಸ್ತೋಡು ಎಂಕುಲು ಒಂದು ಕಾಂಡದ ಒಂಜಿ ಕಾರ್ಯಕ್ರಮವನ್ನು ಎಂಕುಲು ದೀಪ ಬೆಳಗದ ಉದ್ಘಾಟನೆ ಮಲ್ತೊಂದು ಅಧ್ಯಕ್ಷರಾದ ಭಾಸ್ಕರ್ ಮೊಯ್ಲು ಉಳ್ಳೇರು, ಅಂಚನೆ ಶಾಸಕರಾಯನ ವೈ ಭರತ್ ಶೆಟ್ಟಿ ಉಳ್ಳೇರು, ರಾಜೇಶ್ ನಾಯ್ಕರು ಉಳ್ಳೇರು, ಉಮನಾಥ್ ಕೋಟ್ಯಾನ್ ಉಳ್ಳೇರು, ಅಂಚನೆ ಮಾಜಿ ಶಾಸಕರಾಯನ JR ಲೋಬರ್ ಉಳ್ಳೇರು, ತುಳು ಅಕಾಡೆಮಿದ ಅಧ್ಯಕ್ಷರಾಯನ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಒಕ್ಕೂಟದ ಅಧ್ಯಕ್ಷ ಪಮ್ಮಿ ಕೊಡಿಯಾಲ್ ಬೈಲಾಪುರ ಕಾರ್ಯಕ್ರಮದಲ್ಲಿ ಕೋಸ್ಟಲ್ ವುಡ್ನ ಕಲಾವಿದರ ಜೊತೆಗೆ ಸ್ಯಾಂಡಲ್ವುಡ್ ಹಾಗೂ ಕಿರುತೆರೆಯ ಅನೇಕ ಕಲಾವಿದರು ಭಾಗವಹಿಸಲಿದ್ದಾರೆ ಎಂದರು. ಮಂಗಳೂರು ಕೇಂದ್ರ ಮೈದಾನದಲ್ಲಿ ತುಳು 100ರ ಸಂಭ್ರಮ ಎಂಬ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಕನ್ನಡದ ಕೆಲವು ಚಲನಚಿತ್ರ ನಟಗಳು ಬರ್ತಾ ಇದ್ದಾರೆ, ಕುಮಾರಸ್ವಾಮಿ ಅವರು ಬರ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಕೋಸ್ಟಲ್ ವುಡ್ ಕಲಾವಿದರ ಮತ್ತು ತಂತ್ರಜ್ಞರ ಒಕ್ಕೂಟದ ಕಾರ್ಯಾಧ್ಯಕ್ಷ ಬಿ ಅಶೋಕ್ ಕುಮಾರ್, ಸ್ಥಾಪಕ ಹರೀಶ್ ಕೊಟ್ಪಾಡಿ, ಕೋಶಾಧಿಕಾರಿ ಅರುಣ್ ಶೆಟ್ಟಿ ಕಡಂದಲಿ, ಉಪಾಧ್ಯಕ್ಷ ಮೋಹನ್ ಕೊಪ್ಪಲ ಕದ್ರಿ, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೊಟ್ಟಾರಿ ಅಳಪೆ, ಲೀಲಾಧರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾಲ್ಯನ್, ವಿ4 ನ್ಯೂಸ್ 24/7 ಮಂಗಳೂರು.